ಇಎಸ್ಬಿ ಕ್ರಿಯೇಷನ್ ಪಂಜಾ ಅರ್ಪಿಸುವ ತೊಂಡಚ್ಚನ್ ಇಂಡಸ್ಟ್ರೀಸ್ ಕೃಷ್ಣನಗರ ಪಂಜಾ ಇದರ ಮಾಲಕರಾದ ಮನು ಇವರ ಸಹಕಾರದೊಂದಿಗೆ ಪುಂಚೋದ ಪುರ್ಸಾದ ಎಂಬ ತುಳು ಭಕ್ತಿಗೀತೆ ನಿರ್ಮಾಣವಾಗಿದ್ದು, ಕುಕ್ಕೆ ಸುಬ್ರಹ್ಮಣ್ಯ ಪುಣ್ಯಕ್ಷೇತ್ರದಲ್ಲಿ ಪುತ್ತೂರು ಸಹಾಯಕ ಆಯುಕ್ತರಾದ ಯತೀಶ್ ಉಳ್ಳಾಲ್ ಲೋಕಾರ್ಪಣೆಗೊಳಿಸಿದರು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನದ ಬಗೆಯನ್ನ ವರ್ಣಿಸುವ ಪುಂಚೋದ ಪುರ್ಸಾದ ಎಂಬ ಭಕ್ತಿಗೀತೆಗೆ ಪಂಚವರ್ಣ ಖ್ಯಾತಿಯ ರಕ್ಷಿತ್ ಮಂಚಿಕಟ್ಟೆ ಇವರ ಸಾಹಿತ್ಯ ಮತ್ತು ಸಂಗೀತ ಇದೆ. ಗಾಯನ ರತ್ನ ಎಂದೇ ಖ್ಯಾತರಾಗಿರುವ ಮಿಥುನ್ ರಾಜ್ ವಿದ್ಯಾಪುರ ಮತ್ತು ಪವಿತ್ರ ಮಯ್ಯ ಇವರ ಮಧುರವಾದ ಕಂಠದಿಂದ ಹಾಡು ಮೂಡಿಬಂದಿದೆ. ಇನ್ನು ಹಾಡಿನ ಛಾಯಾಗ್ರಹಣವನ್ನ ಕುಕ್ಕೆ ಸುಬ್ರಹ್ಮಣ್ಯದ ಶಾಂತಲಾ ಡಿಜಿಟಲ್ ಸ್ಟುಡಿಯೋ ಹಾಗೂ ವಿಡಿಯೋದ ಲೋಕೇಶ್ ಬಳ್ಳಡ್ಕ ಇವರು ಮಾಡಿದ್ದು, ಯತಿನ್ ಕೆ ಆರಾಧ್ಯ ಫೋಟೋ ಸ್ಟುಡಿಯೋ ನಿಂತಿಕಲ್ಲು ಇವರ ಸಂಕಲನದ ಕೈಚಳಕ ಹೊಸ ರೂಪವನ್ನ ನೀಡಿದೆ. ಹಾಡಿನ ರೆಕಾರ್ಡಿಂಗ್ ಮತ್ತು ಮಾಸ್ಟರಿಂಗ್ ಶ್ರೀರಾಜ್ ಮ್ಯೂಸಿಕ್ ವರ್ಲ್ಡ್ ಕಬಕ ಪುತ್ತೂರು ಹಾಗೂ ಸಂಯೋಜನೆಯನ್ನ ಅಶ್ವಿನ್ ಬಾಬಣ್ಣ, ಮಾಧ್ಯಮ ನಿರ್ಮಾಣದ ಕಾರ್ಯವನ್ನ ಸುಬ್ರಹ್ಮಣ್ಯ ಭಟ್ ಮಾಡಿದ್ದಾರೆ. ಇನ್ನು ಭಕ್ತಿಗೀತೆ ಬಿಡುಗಡೆ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಕಾರ್ಯನಿರ್ವಹಣಾಧಿಕಾರಿ ರವೀಂದ್ರ, ಉದ್ಯಮಿ ರವಿ ಕತ್ಯಪದವು, ತೊಂಡಚ್ಚನ್ ಮಾಲಕ ಮನು ಪಂಜಾ, ಸುಬ್ರಹ್ಮಣ್ಯ ಭಟ್, ಗಣೇಶ್, ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಕ್ಷೇತ್ರದ ಭಕ್ತರು ಉಪಸ್ಥಿತರಿದ್ದರು.